ಇವತ್ತು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯಿಂದ ನಾವು ಎಲ್ಲ ಪತ್ರಕರ್ತರು ಮತ್ತು ಟಿ ವಿ ಮಾಧ್ಯಮದವರಿಂದ ಎರಡು ಕೈ ಮುಗಿದು ನಾನು ನಮಸ್ಕಾರ ಮಾಡ್ತೇನೆ. ಯಾಕೆ ಗೊತ್ತಂದ್ರೆ ಇದು ಮ್ಯಾಟ್ರ್ ಅಂದರೆ ಸಣ್ಣ ಮ್ಯಾಟ್ರ್ ಅಲ್ಲ, ದೊಡ್ಡ ವಿಷಯ. ಯಾಕೆ ಗೊತ್ತಂದ್ರೆ ಇದು ಪತ್ರಕರ್ತರು ಮತ್ತು ಟಿ ವಿ ಮಾಧ್ಯಮದವರಿಗೆ ಇದು ಎಲ್ಲಿಗೆ ತಲುಪಿಗೆ ಅಂತ ಅದು ತಲುಪಿದರೆ ಮಾತ್ರ ಆ ಕೆಲಸ ಕಾರ್ಯ ಆಗ್ತದೆ. ಇಲ್ಲದ್ರೆ 10-60 ವರ್ಷದಿಂದ ಇದು ಕೆಲಸ ಆಗಲೇ ಇಲ್ಲ. ಬಹುಶಃ ಇವರು ಪರಿಸರ ಸಂಘಟಕ್ಕೆ ಸೇರಿದ ಮೀನಾಕ್ಷಿ ಎಂಬವರು, ಅವರ ಗಂಡ ಚಂದಪ್ಪ ನಾಯ್ಕ ಅಂತ, ಅವರು ಕಡೆಶಿ ವಲಯದಲ್ಲಿ ಅವರಿಗೆ ಒಂದು ದಾರಿ ಒಂದು 250 ಮೀಟರ್ ಬಹಳ ತೊಂದರೆ ಇದೆ. ಅದರಲ್ಲಿ ಬೇರೆಯವರದಲ್ಲಿ ಎನ್ನುವಂಥ 46 ಸೆಂಟ್ಸ್ ಸರ್ಕಾರಿ ಜಾಗ ಇದೆ. ಸರ್ಕಾರಿ ಜಾಗ ಇದ್ದು ಅವರು ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿದ್ದಾರೆ, ದೊಡ್ಡ RCC ಮನೆ ಕಟ್ಟಿದ್ದಾರೆ. ಮತ್ತು ಅದು ಅಲ್ಲದೆ ಅವರೊಂದು ಅದು ಅಡಿಕೆ ಗಿಡ ಅದೆಲ್ಲ ನಟ್ಟಿದ್ದಾರೆ. ಆದರೂ ಒಂದು ಬಡವರೊಂದು 10 ಸಾಲಕ್ಕೆ ಎಲ್ಲಿದ್ರು ಇವರಿಗೆ ಒಂದೇ ಒಂದು ಯಾವುದೇ ಒಂದು ಕಾನೂನು ಇಲ್ಲದೆ ಪೊಲೀಸ್ ಇಲಾಖೆಗೆ ಆದರೂ ಏನೂ ಇದ್ದರಲ್ಲದೆ ಅವರು ನೀವು ಕೋರ್ಟಲ್ಲಿ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ಬಹುಶಃ ಮೊನ್ನೆ ಇತ್ತೀಚೆಗೆ ಇವರ ತಂದೆ ಅವರಿಗೆ ಸ್ವಲ್ಪ ಒಂದು ಕೃಷಿ ಉಂಟು, ಆ ಕೃಷಿಗೆ ಏನು ಬೇಕು ಅಂತ ಅವರು ಬೋರು ತರಬೇಕು, ಬೋರು ಹಾಕಲಿಕ್ಕೆ ಅಂತೇಳಿ ಅವರು ದಾರಿ ವ್ಯವಸ್ಥೆ ಇಲ್ಲ. ಅವರ ಹತ್ರ ಬೇಡಿಕೆ ಉಂಟು, ದಮ್ಮ ಏನಾದರೂ ಒಂದು ಮಾಡಿ ನಮಗೆ ಒಂದು ಬೋರಿನ ವ್ಯವಸ್ಥೆ ಮಾಡಿ ಅಂತೇಳಿ. ಮತ್ತೆ ಬೇಕಾದ್ರೆ ದಾರಿ ಮುಚ್ಚಿಕೊಳ್ಳಿ ಅಂತ ಹೇಳಿದ್ರು. ಆದರೂ ಇವರು ಯಾವುದೇ ಒಂದು ಕೇಳಿದ್ರೆ ಬೇಕಾದರೆ ನಾವು ಕೊಡುವುದಿಲ್ಲ, ಇಲ್ಲದ್ರೆ ನಿನ್ನ ಸಾಯಿ ಅಂತ ಹೇಳುವ ಪರಿಸ್ಥಿತಿ ಈಗ. ಮೂಲಸೌಕರ್ಯ ಅಂದರೆ ಸರ್ಕಾರ ಮೂಲಸೌಕರ್ಯ ಎಂದರೆ ಒಂದು ದಾರಿ, ಒಂದು ವಿದ್ಯುತ್, ಒಂದು ನೀರು. ಇದಕ್ಕೆ ಒಂದು ಕಾನೂನು ಇಲ್ಲ ಅಂತ ಹೇಳಿದರೆ ಯಾವುದೇ ಒಂದು ರಾಜಕೀಯದವರು ಯಾವುದೇ ಒಂದು ಇಲಾಖೆ ಆದರೂ ಎಷ್ಟು ಸಲ 2015ರಲ್ಲಿ ಇವರು ಮನವಿ ಕೊಟ್ಟಿದ್ದಾರೆ. ಇಲ್ಲಿಗೆ ಪಂಚಾಯತಿ ಅಂದರೆ ಅಭಿವೃದ್ಧಿ, ಪಂಚಾಯತಿಯವರೆಂದರೆ ಅಭಿವೃದ್ಧಿ ಮಾಡುವವರು. ಈ ಪಂಚಾಯತಿಯವರು ನಿದ್ದೆ ಮಾಡ್ತಿದ್ದಾರೆ. ಅವರಿಗೆ ಎಷ್ಟು ಸಲ 2015 ಅಂದರೆ ಇವರು 1971 ವಿಷಯದಲ್ಲಿ ಇದು ದರ್ಖಾಸ್ತು ಮಂಜೂರಾಗಿದೆ. ಅದರಿಂದ ಮತ್ತೆ ಇವರಿಗೆಲ್ಲ ಆದ್ದು 71 ವಿಷಯದಲ್ಲಿ ಆದರೂ 2015ಕ್ಕೆ ಇವರು ನಮಗೆ ಅದು ದಾರಿ ಬೇಕು ಸರ್ ಅಂತೇಳಿ ಪಂಚಾಯತಿ PDO ಅಭಿವೃದ್ಧಿ ಅಧಿಕಾರಿ ಅವ್ರ ಹತ್ರ ಕೊಟ್ಟರು. ಅಭಿವೃದ್ಧಿ ಅಧಿಕಾರಿಯವರು ಬಂದು ಸಹ ನೋಡಲಿಲ್ಲ. ಯಾಕೆ ಗೊತ್ತುಂಟ, ಅವರು ಚೇಲರಾಗಿ ಇವರು ಇದ್ದಾರೆ ಅಭಿವೃದ್ಧಿ ಅಧಿಕಾರಿ ಎಲ್ಲರೂ. ಇವರು ಮನೆ ಕಟ್ಟಿ 23 ವರ್ಷ ಆಯಿತು. 23 ವರ್ಷದಿಂದ ವರ್ಷಕ್ಕೆ 250-260 ರೂಪಾಯಿ ಅವರು ಮನೆ ತೆರಿಗೆ ಕಟ್ತಾ ಇದ್ದಾರೆ. ಆದರೆ ಇಷ್ಟು ವರ್ಷ ಆದರೂ 2025 ಆದರೂ ಅವರಿಗೆ ಒಂದು ಮೂಲ ಸೌಕರ್ಯ ಇಲ್ಲ ಅಂತ ಹೇಳಿದರೆ ನೀರು ಕುಡಿಲಿಕ್ಕಿಲ್ಲ. ಅದೇ ಟೆನ್ಷನ್ನಿಂದ ಅವರ ತಂದೆ ಚಂದಪ್ಪ ನಾಯ್ಕರು ಅವರು ತೀರಿ ಹೋದರು. ಅವರು ತೀರಿ ಹೋಗಿ 9 ತಿಂಗಳಾಯಿತು. ಬಹುಶಃ ಅವರ ಮಗ ಅಕ್ಷಯ್ ಅಂತೇಳಿ ಮರದಲ್ಲಿ ಅಲ್ಲಿ ಕೆಲಸ ಅಡಿಕೆ ಮರ ತೆಗೆಯುವಾಗ ಅವ ಬಿದ್ದು ಒಂದು 3 ವರ್ಷ ಆಯಿತು. ಅವನಿಗೆ ಸಹ ಈಗ ಸಹ ಡಿಸ್ಕ್ ಪ್ರಾಬ್ಲಮ್, ಈಗ ಸಹ ಅವನಿಗೆ ದುಡಿಲಿಕ್ಕೆ ಆಗೋದಿಲ್ಲ. ಮೊನ್ನೆ ಇತ್ತೀಚೆಗೆ ಇವರ ತಾಯಿ ಮೀನಾಕ್ಷಿಯವರು ಅವರು ಅದೇ ತಂದೆ ತೀರಿ ಹೋದರು ಅಂತೇಳಿ, ಅವರ ಗಂಡ ತೀರಿ ಹೋದರು ಅಂತೇಳಿ ಅವರು ಟೆನ್ಷನ್ನಲ್ಲಿ ಯಾವಾಗಲೂ ಟೆನ್ಷನ್ ಇದ್ದರು. BP ಲೋ ಆಗಿ ಅವರನ್ನು ಹಾಸ್ಪಿಟಲ್ ಅಲ್ಲಿ ಕೊಟ್ಟಿಗೆ ಒತ್ತಿ ಹೋಗಿದೆ ಅಂತ. ಅದರ ಕೆಲಸಕ್ಕೆ ಒಂದು 4-5 ಜನ ಇದ್ದರು. ಆ ಕೆಲಸಕ್ಕೆ ಜನ ಇದ್ದವರು ಅವರು BP ಲೋ ಆಗಿ ಅವರು ಏನು ಮಾಡಿದ್ರು, ಒಂದು ಸೈಡ್ ಎಫೆಕ್ಟ್ ಆಯಿತು. ಸೈಡ್ ಎಫೆಕ್ಟ್ ಅದು ಯಾವುದಾದ್ರೂ ಆಂಬುಲೆನ್ಸ್ ಯಾವುದಾದ್ರು ಹೊತ್ಕೊಂಡು ಹೋಗುತ್ತೆ 250 ಮೀಟರ್ ನಡ್ಕೊಂಡು ಹೋಗಬೇಕು. ಆ ಪರಿಸ್ಥಿತಿ ನನ್ನ ಹತ್ರ ಫೋಟೋ ಇದೆ ನೋಡಿ. ಈ ಶೋಚನೀಯ ವಿಷಯ ಅಂತ ನೋಡಿ, ಈ ದಾರಿ ನೋಡಿ ನೀವು ಬೇಕಾದರೆ. ಅದೇ ಹೇಳೋದು ನಾನು, ಯಾವ ಒಂದು ರಾಜಕೀಯ ವ್ಯಕ್ತಿಗಳಲ್ಲಿ ಯಾವ ಮುಖ್ಯಮಂತ್ರಿ ಯಾವುದು CM ಒಂದು ಅಚ್ಚೆ ದಿನಂತೆ ಯಾರಿಗೆ ಬರ್ತದೆ? ಪರಿಷ್ಠ ಜಾತಿ ಪರಿಷ್ಠ ಪಂಗಡದಲ್ಲ, ಬಾಕಿ ವರ್ಗದವರಿಗೆ ತಿಳುವಳಿಕೆ ಇಲ್ಲದವರಿಗೆ ಬರ್ತದೆ. ಪಾಪ ಯಾರ ಹತ್ರ ಹೋಗಲಿ, ಓಟಿಗಾಗಿ ಮಾತ್ರ ಬರ್ತಾರೆ ಇವರು. ನಮಗೆ ಓಟು ಕೊಟ್ಟು ದಯಮಾಡಿ ಓಟಿದ್ದು. ಆದರೆ ಇವನಿಗೆ ರಸ್ತೆ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ. ಮೊನ್ನೆ ಇವರ ಒಂದು ಕೊಟ್ಟಿಗೆ ಹೊತ್ತಿ ಹೋಗಿದೆ. ಆಗ ಯಾರು ಹೋದರು, VA ಅವರು ಬಂದು ಅವರು ಸಹ ಅದೇ ದಾರಿಯಲ್ಲಿ ನಡ್ಕೊಂಡು ಹೋದರು. ಏನು ವಿಷಯ ಇಲ್ಲ. ಮೊನ್ನೆ ನಾನು ಖುದ್ದು ದಿನೇಶ್ ಗೌಡ ಉಸ್ತುವಾರಿ ಸಚಿವರ ಹತ್ರ ನಾನು ಮಾತಾಡಿದ್ದೇನೆ. ಉಸ್ತುವಾರಿ ಸಚಿವರು ಹೇಳಿದ್ದೇನೆ, ಕಾನೂನು ನನಗೆ 15 ದಿವಸದಲ್ಲಿ ನೀವು ಏನಾದರೂ ಇದಕ್ಕೆ ಮನವರಿಕೆ ಮಾಡದಿದ್ದರೆ ನಾನು ಖಂಡಿತವಾದ ಅಲ್ಲಿ ರೋಡು ರಸ್ತೆ ನನ್ನ ಮೆಂಬರ್ನವರು ಎಷ್ಟು ಜನ 20 ಜನ ಹಾಕಿ ನಾನು ರಸ್ತೆ ಮಾಡಿಕೊಡ್ತೇನೆ ಖಂಡಿತ. ನಾನು ಅದರಲ್ಲಿ ಜೈಲಿಗೆ ಹೋದರೂ ಚಿಂತೆ ಇಲ್ಲ. ಮತ್ತೊಂದು ವಿಷಯ ಏನೆಂದರೆ, DC ಹತ್ರ ನಾನು ಮೊನ್ನೆ ಹೊಸ DC ಬಂದರು. ಆ ಬಂದ ದಿವಸದಲ್ಲಿ ಅವರ ಹತ್ರ ಅರ್ಧ ಗಂಟೆ ನಾನು ಮಾತಾಡಿದೆ. AC ಅವರಿಗೆ ಗೊತ್ತುಂಟು, ತಹಸೀಲ್ದಾರಿಗೆ ಗೊತ್ತುಂಟು, SP ಅವ್ರ ಹತ್ರ ಮಾತಾಡಿ, ಎಲ್ಲ ಅವ್ರ ಹತ್ರ ಮಾತಾಡಿದ್ದೀನಿ. ಮೊನ್ನೆ VA ನಿನ್ನೆ VA ಬಂದಿದ್ದೀರಂತೆ. ಅವರು ಏನು ಹೇಳ್ತಾರೆ ಅಂತ, ಇದು ಗೌರ್ಮೆಂಟ್ ಜಾಗ, ಇನ್ನು ಅದನ್ನು ನಾವು ಸರ್ವೆಗೆ ಹಾಕ್ತೇವೆ ಅಂತ. ಯಾವ ಸರ್ವೆಗೆ ಆಗುತ್ತಾರೆ? ಇನ್ನೊಂದು 5 ವರ್ಷ ಆಗಲಿ, ಆದರೆ 2 ವರ್ಷ ಆದರೆ ಇಲೆಕ್ಷನ್ ಬರ್ತದೆ. ಇನ್ನೊಂದು 2-3 ತಿಂಗಳಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಬರ್ತದೆ. ಮತ್ತೆ ಚುನಾವಣೆ ನೀತಿ ಮತ್ತೆ ಆಗೋದಿಲ್ಲ. ಇದೇ ಮ್ಯಾಟ್ರ್ ಮಾಡೋದಲ್ಲ. ನಾನು ಬೀಸೋಡಲ್ಲಿ ಮತ್ತೊಂದು ನಾನು ಇದು ಮಾಡಿದ್ದೇನೆ.
12 ಸೆಂಟ್ ಜಾಗದಲ್ಲಿ 40 ವರ್ಷದಿಂದ ಕೋರ್ಟಲ್ಲಿ ಅಲಿತಾ ಇದ್ದಾನೆ. ಯಾರು ಅಲ್ಲೇ ಇದ್ದಾನೆ, ಮನೋಜ್ ಅಂತಿಲ್ಲ, ಅವ ನನ್ನ ಮೆಂಬರು. 40 ವರ್ಷದಿಂದ ಗಂಡ ಹೆಂಡತಿ. ಈಗ ಬಾಡಿಗೆ ಮನೆಯಲ್ಲಿ 8,000 ಬಾಡಿಗೆ ಕೊಟ್ಟು 12 ಸೆಂಟ್ ಜಾಗವನ್ನು ಇವರು ಬಿಡುವುದಿಲ್ಲ, ಅದು ನನಗೆ ಬೇಕು ಅಂತಾರೆ. ಯಾಕೆ ಗೊತ್ತಂದ್ರೆ ಈಗ ಹೈವೇ ಆಗುವಾಗ ಇದು ಏನು ಗೊತ್ತಲ್ಲ, ಅವರಿಗೆ ಈಶ್ವರನಾಗಿ 3 ಕಣ್ಣಿದ್ದಾಗೆ 1 ಕಣ್ಣಾಗಿ ಅದು ಆ ಜಾಗ ಉಂಟು. ಬಡವರಾಗದ್ರೆ ಒಳ್ಳೆ ಜಾಗದಲ್ಲಿ ಕೂತೋಳುವರು, ಅವರು ಇಂಪ್ರೂವ್ಮೆಂಟ್ ಆಗಬಾರ್ದು. ಇಂಪ್ರೂವ್ಮೆಂಟ್ ಮಾಡುವವರೇ ಮಾಡ್ತಾ ಇರಬೇಕು. 5 ಮಾಳಿಗೆ 6 ಮಾಳಿಗೆ 10 ಮಾಳಿಗೆ ಅದು ಎಷ್ಟು ಇದ್ದರೂ ದಕ್ಷಿಣದಲ್ಲಿ ಅವರಿಗೆ ಬೇಕು. ಇವರು ಬಂದವರಂತೆ ಮಂಗಳೂರಿಂದ ಬೀಸೋಡಿಗೆ ಬಂದರೆ ಎಷ್ಟು ಕಿಲೋಮೀಟರ್ ಆಗ್ತದೆ? ದಕ್ಷಿಣ ಕನ್ನಡ ಜಿಲ್ಲೆದವರೇ, ಏನು ಕೇರಳದಿಂದ ಬರುವುದಲ್ಲ, ಯಾವುದೇ ತಮಿಳುನಾಡಿನಲ್ಲೆಲ್ಲ ಪಾಕಿಸ್ತಾನದಿಂದ ಬರುವುದಲ್ಲ. ಆದರೂ ನಮ್ಮ ವ್ಯಕ್ತಿಗಳಿಗೆ, ನಮಗೆ ಪ್ರಜೆಗಳಿಗೆ ಒಂದು ಇಲ್ಲ ಅಂತ ಹೇಳಿದರೆ, ಇವರು ಎಷ್ಟು ಲೋಕಾಯುತ ಕೋರ್ಟ್ ಆಯಿತು ಅದರಲ್ಲಿ ವಿನ್ ಆಯಿದ್ರು, AC ಕೋರ್ಟ್ ಆಯಿತು ಅದರಲ್ಲಿ ವಿನ್ ಆದರು. ನೋಡಿ, ನಮ್ಮ ಭಾರತ ದೇಶ ಎಲ್ಲ ರಾಜ್ಯಕ್ಕೆ ಅವರು ಮಾಡೋದು ನಾಟಕ ಮಾತ್ರ ಅಷ್ಟೇ. ನಾನೊಂದು ಹೇಳ್ತೇನೆ, ಬಡವರಿಗೆ ಏನು ಕಷ್ಟ ಉಂಟದಲ್ಲ ಅದನ್ನು ನೋಡಲಿ, ಅದನ್ನು ಯಾರು ಪರಿಶೀಲನೆ ಮಾಡ್ತಾರೆ? ಯಾರು ಮಾಡೋದಿಲ್ಲ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ನಾನು ಹೇಳೋದು, ಯಾವುದಾದ್ರು ಮಾಧ್ಯಮದವರು ಪತ್ರಕರ್ತರು ಇದ್ದರೆ ಮಾತ್ರ ಈ ಕೆಲಸ ಆಗ್ತದೆ. ಮೊನ್ನೆ ಸಹ ಹಾಗೆ ಆಗಿದೆ. ಮಾಧ್ಯಮ ಪತ್ರಕರ್ತರು ನಮಗೆ ಹೆಲ್ಪ್ ಮಾಡಿದ ಕಾರಣ ಆಯಿತು, ಮತ್ತು ಎಲ್ಲರೂ ಬರ್ತಾರೆ, ಮನೆಗಾರರು ಬರ್ತಾರೆ, ಎಲ್ಲರೂ ಬರ್ತಾರೆ. ನಾವು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ. 40 ವರ್ಷದಿಂದ ಮಾಡೋದು ಕೆಲಸ 1 ತಿಂಗಳು ನಾನು ಮಾಡಿಕೊಟ್ಟು. ಇದು ಸಹ ಹಾಗೆ. ದಯವಿಟ್ಟು ನಾನು ಹೇಳ್ತೇನೆ ಸರ್, ನಾನು 15 ದಿವಸದಲ್ಲಿ ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇನೆ. ಯಾರೇ ಏನೇ ಬರಲಿ, ಯಾವುದೇ ರಾಜ್ಯಕ್ಕೆ ಒತ್ತಡ ಇರಲಿ, ನಾನು ಹೆದರುವ ಬಗ್ಗೋ ಅಲ್ಲ. ಯಾಕೆ ಗೊತ್ತು, ನನಗೆ ಬಡವರಿಗೆ ಕಾಳಜಿ ಉಂಟು. ಆ ಬಡವರಿಗೆ ಬೇಕಾಗಿ ಪಾಪ ಅದು ಯಾವುದೇ ಇರಲಿ, ಯಾವುದೇ ವರ್ಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಲ, ಇತರ ವರ್ಗದವರಿಗೆ ನಾನು ಹೆಲ್ಪ್ ಮಾಡ್ತೇನೆ ಖಂಡಿತವಾಗಿ. ಎಲ್ಲರೂ ಬಡವರೇ. ಖಾಲಿ ಅಂಬೇಡ್ಕರ್ ಸಂವಿಧಾನ ಬರೆದು ಎಲ್ಲ ಜಾತಿಯವರಿಗೆ ಮಾಡಿದ್ದಾರೆ, ಖಾಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಂತಲ್ಲ. ನಾನು ಯಾವ ಜಾತಿ ಬಂದರೂ ಅವರಿಗೆ ನಾನು ಖಂಡಿತವಾಗಿ ಅವರ ಪರಿಶೀಲನೆ, ನಾನು ಇವರದ್ದು ಹಾಗೆ. ಅವರ ಅಮ್ಮ ತಾಯಿ ಹಾಸ್ಪಿಟಲ್ ಇದ್ದರು, ನಾನು ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿ ಮತ್ತೆ ಸೀದಾ ಅವರ ಸ್ಪಾಟಿಗೆ ಹೋಗಿ ಇನ್ಫೆಕ್ಷನ್ ಮಾಡಿ ಮತ್ತೆ ನಾನು ಸರ್ವೇರನ್ನು, ನನ್ನ ಪ್ರೈವೇಟ್ ಲೈಸೆನ್ಸ್ ಸರ್ವೇರನ್ನು ನಾನು ಕರ್ಕೊಂಡೋಗಿ, ಇದು 46 ಸೆನ್ಸು ಸರ್ಕಾರಿ ಜಾಗ ಉಂಟು ಅಂತೇಳಿ. ನಮಗೆ 46 ಸೆನ್ಸು ಬೇಡ ಸರ್, ಒಂದು 8 ಸೆನ್ಸು ಜಾಗ ಸಾಕು. ಅದನ್ನು ಇವರು ಬೇಡಿಕೊಂಡು ಹೋದ್ರೆ, ಮಗನ ಹೋದ್ರು, ನಿನ್ನ ತಂದೆ ತಾಯಿ ಹೋದ್ರು ಸತ್ರಲ್ಲ, ಇನ್ನು ತಾಯಿ ಸಹ ಸಾಯಿಲಿ, ನೀನು ಸಹ ಸಾಯಿ ಅಂತ ಹೇಳುವ ಮಕ್ಕಳೊಟ್ಟಿಗೆ. ಇವನು ಎಜುಕೇಷನ್ ಡಿಗ್ರಿ ಆಗಿದೆ, ಪಾಪ ಇವನಿಗೇನು ಅಷ್ಟು ಗೊತ್ತಿದ್ದು, ರಿಕ್ಷಾದಲ್ಲಿ ದುಡಿದೇ ಇದ್ದಾನೆ. ಯಾವ ರೀತಿ ಸರ್ ಈ ಪೊಸಿಷನ್ ಒಂದು ನಮ್ಮ ಹತ್ರ ವಿಡಿಯೋ ಉಂಟು ಸರ್, ಬೇಕಾದ್ರೆ ಮನೋಜ್ ತೋರಿಸೋದ್ರಲ್ಲಿ ವಿಡಿಯೋ ಮಾಡಿದ್ರು ನೋಡಿ ಯಾವ ರೀತಿಯಲ್ಲಿ ಪರಿಸ್ಥಿತಿ. ಏನು ಅಲ್ಲಿ ಕೂಲಿ ಕೆಲಸಕ್ಕೆ ಬಂದವರು ಇದ್ದ ಕಾರಣ ಆಯಿತು, ಇಲ್ಲದ್ರೆ ತಾಯಿ ಸಹ ತಂದೆಯಾಗಿ ಆಗ್ತಿದ್ರು. ಈಗ ತಂದೆ ತೀರಿಗೆ 9 ತಿಂಗಳಾಯಿತು. ಈಗ ಇವರು ಸಹ ಬೆಡ್ ರೆಸ್ಟ್ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಯಾರೋ ಒಂದು ಅಜ್ಜಿ ಬಂದು ಅವರು ಪಾಪ ಹೇಳ್ತಾರೆ, ಇಲ್ಲಿಗೆ ಬಂದಿದ್ದಾರೆ. ಏನು ಮಾಡೋದು ನೋಡಿ ಪರಿಸ್ಥಿತಿ ನೋಡಿ. ಈಗ ಅವಲೋಕನ ಅಂದರೆ ನಾನು ಸಹ ಹೀಗೆ ಹೇಳೋದು, 2025 ಬಂದರು ಸ್ವಾತಂತ್ರ್ಯ ನಮಗೆ ಸಿಗಲಿಲ್ಲ ಅಂತ ಹೇಳೋದು ಯಾವ ವಿಷಯ ಅಂತೇಳಿ ನಾನು ಕೇಳೋದು. ರಾಜಕೀಯದಲ್ಲಿ ಬರ್ತಾರೆ, ಒಬ್ಬ ಬರ್ತಾನೆ ಮತ್ತೊಬ್ಬ ಹೋಗ್ತಾನೆ ಅಷ್ಟೇ. ಯಾರು ವೈಟ್ ಹಾಕ್ತಾರೋ ಅವರಿಗೆ ಇಲ್ಲಿ ಈ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಸೌಕರ್ಯ, ಮೂಲ ಸೌಕರ್ಯ ಇರ್ತದೆ. ಯಾರು ಬಡವರಿದ್ದಾರೆ ಅವರಿಗೆ ಮೂಲ ಸೌಕರ್ಯ ಖಂಡಿತ ಕೊಡೋದು, ಇನ್ನೂ ಸಹ 100 ವರ್ಷ ಆದರೂ ಕೊಡೋದಿಲ್ಲ. ಇದು 100ಕ್ಕೆ 100 ಮಹಾಲಿಂಗೇಶ್ವರನ ಈ ಮಣ್ಣಿನಲ್ಲಿ ನಾನು ಹೇಳ್ತಿದ್ದೇನೆ. ಇದು ದಯವಿಟ್ಟು ನೀವು ಮಾಧ್ಯಮದವರು ಅಥವಾ ಇದೆಲ್ಲ ಪತ್ರಕರ್ತರು ಇದು ಮಾಡಿದರೆ ಖಂಡಿತವಾಗಿ ಕೆಲಸ ಆಗ್ತದೆ, ಇಲ್ಲದೆ ಆಗುವುದಿಲ್ಲ. ಯಾಕೆ ಗೊತ್ತುಂಟ, ಯಾವುದೇ DC-ಗಾದರೂ ಚಳಿ ಬಿಡಿಸಲಿಕ್ಕೆ ನೀವೇ ಆಗಬೇಕು ಸರ್. ನಾವು ಎಷ್ಟು ಬೊಬ್ಬೆ ಕೊಟ್ಟರು, ಎಷ್ಟು ಲೆಟ್ರ್ ಕೊಟ್ಟರು, ಇದು ಎಲ್ಲಿಗೆ ಅವರು ಕುಂಡೆಗಿಟ್ಟು ಬಿಡ್ತಾರೆ ಅಷ್ಟೇ. ಯಾವ DC ಆಗಲಿ, ಹೊಸ DC ದರ್ಶನ್ ಅವರು ಒಂದು ½ an hour ಮಾತಾಡ್ತೇನೆ, ಆಯಿತು ಸರ್ ಆಯ್ತು ಸರ್, ಬೆನ್ನು ತಟ್ತಾರೆ ಅಷ್ಟಲ್ಲಿ, ಮತ್ತೆ ಏನಿಲ್ಲ. ತಹಸೀಲ್ದಾರ್ ನಾನು ಫುಲ್ಲು ಬಿಸಿಯಲ್ಲಿ ಇರ್ತೇನೆ, ಎಲ್ಲ ಬಿಸಿಯೇ. MLA ಇರ್ತೇನೆ, ನಾನು ಎಲ್ಲಿರ್ತೇನೆ, ವಿಧಾನಸೌಧದಲ್ಲಿ ಇರ್ತಾರೆ. ನನ್ನ ಕಾರಿಗೆ ಹೋಗುವಾಗ ನನಗೆ ಸಿಕ್ಕಿದ್ರು, ವಿಧಾನಸೌಧದಲ್ಲಿ ಇರ್ತೇನೆ ಅಂತ. ಎಲ್ಲ ಸುಳ್ಳು ಅಪಪ್ರಚಾರ. ಯಾಕೆ ಸೇರಿದ್ದು? ಓಟಿಗೆ ಆಗೋವರು ಇವರು ನಿದ್ದೆ ಮಾಡಿದರೆ ಎಬ್ಬಿಸ್ತಾರೆ. ಅಂಥ ವ್ಯಕ್ತಿಗಳನ್ನು ಈ ರಾಜ್ಯಕ್ಕಿದ್ದವರು ನಮ್ಮ ಮನುಷ್ಯರನ್ನು ಹೀಗೆ ಮಾಡ್ತಾರಲ್ಲ. ಒಬ್ಬನಿಗೆ ಒಂದು ಓಟಿಗೆ ಒಮ್ಮೆ MLA ಆದರೆ 5 ವರ್ಷ ಗ್ಯಾರಂಟಿ, ಅವ ಬೇಕಾದಷ್ಟು ಮಾಡ್ತಾರೆ. ಪಾಪ ಬಡವನಿಗೆ ಎಷ್ಟು 10-60 ವರ್ಷ ನೋಡಿ. 71ರಲ್ಲಿ 1 ಎಕರೆ 90 ಸೆಂಟ್ಸ್ ದರ್ಖಾಸ್ತು ಮಂಜೂರಾಗಿದೆ. ಎಷ್ಟು ವರ್ಷ ಆಯ್ತು ಸರ್? ನೀವೆಲ್ಲ 78 ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ PTCL ಆ್ಯಕ್ಟ್ ಅಂತ ಮಾಡಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಡೀ ಭಾರತ ದೇಶಕ್ಕೆ PTCL ಆ್ಯಕ್ಟ್ ಮಾಡಿದ್ರು. PTCL ಆ್ಯಕ್ಟಲ್ಲಿ ನಮಗೆ ಯಾವುದೇ ಕ್ರಿಮಿನಲಲ್ಲಿ ಏನು ಸಿವಿಲಲ್ಲಿ ಯಾವುದೇ ಕೇಸ್ ಬರುವುದಿಲ್ಲ. ಯಾಕೆ ಗೊತ್ತಂದರೆ PTCL ಆ್ಯಕ್ಟ್ ನಾನು ಕನ್ಯಾ ಸಚಿವರ ಹತ್ರ, ನಾನು ವಿಧಾನಸೌಧದಲ್ಲಿ ಖುದ್ದು ನಾನು ಅವರ ಹತ್ರ ಮಾತಾಡಿದ್ದೇನೆ. ಆದರೂ ಅವರು ಸಹ ಬೊಗಳೋದು ಮಾತ್ರ ಅಲ್ಲ, ಕೆಲಸ ಮಾಡೋದಿಲ್ಲ. ಯಾವ ಉತ್ತರ ಅಂತ ಹೇಳೋದು, ಯಾರ ಹತ್ರ ಹೋಗಲಿ ಅಂತೇಳಿ. ಇದು ನಾನು ಖುದ್ದಾಗಿ ಹೋಗಿ ನಾನು ನೋಡಿದ ಕಾರಣ ಆಯಿತು.
ಗೊತ್ತಾಯ್ತು. ಇಲ್ಲದೆ ಯಾರಿದ್ದಾರೆ ಯಾವುದೇ ರಾಜ್ಯಕ್ಕೆ ಒಂದು ಪಂಚಾಯತಿ ಅಭಿವೃದ್ಧಿ ಅಂತ ಒಂದು ಮೆಂಬರ್ಗಳು ಬರಬೇಕು, ಅಧ್ಯಕ್ಷರು ಹೇಳ್ತಾರೆ ನಡ್ಕೊಂಡು ಕೊಳ್ಳೆ ಅಂತೇಳಿ. ಯಾವುದು ಇದೊಂದು ಉದ್ದೇಶ ಸರ್? ಯಾವ ಉದ್ದೇಶ? ಇವರೊಂದು ಪರಿಶಿಷ್ಟ ಪಂಗಡದ 15 ಮನೆ ಉಂಟಲ್ಲಿ, ಇವರಿಗೆ ಹೋಗ್ಲಿಕ್ಕೆ ಅವರಿಗೆ ಬೇಕಾದ ಜಾಗ ಮಾಡಿಕೊಂಡಿದ್ದಾರೆ, ಅವರಿಗೆ ರಸ್ತೆ ಮಾಡಿಕೊಂಡಿದ್ದಾರೆ. ಪಾಪ ಇವರು ಒಬ್ಬಂಟಿಗಾಗಿ ನೋಡಿ 4-5 ಮಕ್ಕಳಿದ್ದಾರೆ. ಆದರೆ ಪ್ರಜೆ ಅಂತ ಇವರಿಗೆ ಭಾರತ ದೇಶ ಹಕ್ಕಿಲ್ವಾ? ಇವರಿಗೇನು ಇದು ಮಾಡೋದಿಲ್ಲ. ಅವರು ಎಂಥದ್ದು ಯಾವ ಸ್ಥಿತಿ ಅಂತೇಳಿ ಈಗ ಸಹ ಇದು ನೋಡುವಾಗ ನೀವು ಶೋಚನೀಯ ಅಂತ ಹೇಳ್ಬೋದು. ಪತ್ರಕರ್ತರು ಮತ್ತು ಖಂಡಿತವಾಗಿ ಇದು ಶೋಚನೀಯ ಅಂತ ಹೇಳೋದು. ಅದು ನನಗೆ ತುಂಬ ಬೇಸರ ಆಗ್ತದೆ ಸರ್. ದಯವಿಟ್ಟು ನಿಮಗೆ ನಾನು ಕೈ ಮುಗಿದು ಹೇಳ್ತೇನೆ, ನನ್ನ ಮಾತನ್ನು ನಿಲ್ಲಿಸ್ತೇನೆ. ಇದನ್ನೊಂದು ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಿ. ಖಂಡಿತ ನಾವು ಸ್ಕೆಚ್ ಉಂಟು, ಎಲ್ಲ ಉಂಟು ಸರ್ ನನ್ನ ಹತ್ರ. ಬೇಕಾದರೆ ಎಲ್ಲ ಡಿಟೇಲ್ ನಾನು ತೋರಿಸ್ತೇನೆ ನಿಮಗೆ. RTC ಉಂಟು, ಎಲ್ಲ ಉಂಟು. 46 ಸೆಂಟ್ ಇವರ ಸರ್ವೆ ನಂಬರ್ ಹತ್ತಿರ 46 ಸೆಂಟ್ ಸರ್ಕಾರಿ ಜಾಗವಿದೆ, ಮತ್ತೆ ಏನಿಲ್ಲ. ಇದು ಪಾತ್ರ ಬರೋದಲ್ಲ, ಪಾತ್ರ ಏನು ನಡ್ಕೊಂಡು ನೋಡಿ ಸ್ವಾಮಿ. ನಾನು ಒಂದು ಹೇಳ್ತೀನಿ ನಿಮಗೆ, ಫೋಟೋ ಈ ರಿಕ್ಷಾದವರು ಎನಿ ಟೈಮಲ್ಲಿ ಮಾರ್ಗದ ಬದಿಯಲ್ಲಿ ಯಾರಾದರೂ ಕದ್ದುಕೊಂಡು ಹೋದರೆ ಯಾರು ಗತಿ ನೋಡಿ. ರಿಕ್ಷಾ ಅಲ್ಲೇ ನೋಡಿ, ಇದು ರಿಕ್ಷಾ ಅಲ್ಲಿ ನಿಲ್ಲುದು. ರಿಕ್ಷಾ ಅದೇ ಇದು ಕಚ್ಚೆ ರಸ್ತೆ, ಇದು ದಾರಿ ಇಲ್ಲ ಸರ್. ನೋಡಿ ಇದು ನಡ್ಕೊಂಡು ಹೋಗ್ಲಿಕ್ಕೆ ಮಾತ್ರ, ಆಯ್ತಾ? ನೋಡಿ ನಡ್ಕೊಂಡು ಹೋಗೋ ಸೀನರಿ ನೋಡಿ, ಆದ್ರೆ ನೋಡಿ ಮಾಧ್ಯಮದ ನೋಡಿ, ಇದು ಇಷ್ಟು 70-71 ನಿಮಿಷದಲ್ಲಿ ಈ ಪರಿಸ್ಥಿತಿ ಉಂಟಾ ಅಂತ ನೋಡಿ ಸರ್. ನೋಡಿ ಸರ್, ಜಾಗ ಸರ್ಕಾರ ಸೇರಿ ಅವರು ಮಾತ್ರ ಬಿಡುವುದಿಲ್ಲ. ಮತ್ತೊಂದು ಜಾಗದಲ್ಲಿ ಬೇಕಾದ್ರೆ ನಡ್ಕೊಂಡು ಹೋಗಿ ಅಂತೇಳಿ ನೋಡಿ, 1 ಫೀಟ್ ರಸ್ತೆ, ಒಂದು 5 kg ಮೂಟೆಯನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಆ ರಸ್ತೆಯಲ್ಲಿ. ಬೇಕಾದ್ರೆ ನೋಡಿ, ಅವರು ಸ್ವಾಧೀನ ಮಾಡಿಕೊಂಡು ಒಂದು 5 ಸೆಂಟ್ 10 ಸೆಂಟ್ ಎಲ್ಲ ಕಟ್ ಮಾಡಿದ್ದಾರೆ. ಈಗ ಅಕ್ರಮ ಸಕ್ರಮ ಆಗಿದೆ ಸರ್. ಸರ್ಕಾರ ಜಾಗ ಕೊಡೋದು ಮುಂಚೆ ದರ್ಖಾಸು ಮಂಜೂರು ಅಂತ ಇತ್ತು, ಈಗ ಅಕ್ರಮ ಸಕ್ರಮ ಇತ್ತು. ಅಕ್ರಮ ಸಕ್ರಮದ್ದು ದರ್ಖಾಸು ಮಂಜೂರದ್ದು ನಿಮಗೆ ಯಾಕೆ ಗೊತ್ತುಂಟ? ಮೂಲ ಸೌಕರ್ಯ ಬಿಟ್ಟು ಕೊಡಲೇಬೇಕು. ಕಾನೂನಲ್ಲಿ ಯಾವುದೋ ಕಲಂ 16ರಲ್ಲಿ ನಾನು ನೋಡಿದ್ದೇನೆ, ಅದು ಬಿಟ್ಟು ಕೊಡಲೇಬೇಕು. ಮೂಲ ಸೌಕರ್ಯ ಅಂದರೆ 3 ಇರುವುದು ನಮ್ಮ ಹತ್ರ, ಅದಕ್ಕೆ ಯಾವುದೇ ಅಡ್ಡಿ ಬರುವುದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಬೇಕಾಗಿ ನೋಡಿ ಇಷ್ಟು ಸಹ ಅವರು ದರ್ಖಾಸು ಮಂಜೂರು ಅಕ್ರಮ ಸಕ್ರಮ ಮಾಡಿಕೊಂಡು, ಅದು ಅಕ್ರಮ ಇಲ್ಲ. ಇವರಿಗೆ 46 ಸೆಂಟ್ರಲ್ಲಿ ಬೇಡ ಸರ್ಕಾರ, ಇದು ಅಕ್ರಮ ಸಕ್ರಮ ಇರಲಿ, ಈ ದರ್ಖಾಸು ಮಂಜೂರಾಗಲಿ, ನಮಗೆ ಅದು ಬೇಡ. ಖಾಲಿ ಸರ್ಕಾರಿ ಜಾಗ ಉಂಟು, ಅದನ್ನು ಸಹ ಒಳಗೆ ಹಾಕಿದ್ದಾರೆ. ಅದರಲ್ಲಿ ಮನೆ ಕಟ್ಟಿದ್ದಾರೆ, ದೊಡ್ಡ ಟ್ಯಾರಿಸ್ ಮನೆ ಕಟ್ಟಿದ್ದಾರೆ. ಗೊತ್ತಾಯ್ತಾ? ಈಗ ನನಗೊಂದು ಚಿಕ್ಕ ಕನ್ಫ್ಯೂಷನ್ ಇದೆ ಇಲ್ಲಿ. ಇದರಲ್ಲಿ ಬಾಲಕೃಷ್ಣ ಅಂತ ಇದೆ, ಹೌದು ಹೌದು ಹೌದು. ಅಲ್ಲಲ್ಲ, ಅಕ್ಷಯ ನೋಡಿ ಸರ್, ಕೆಲವರಿಗೆ 2 ಹೆಸರು ಇರ್ತಾರೆ. ಅವನ ಗೊತ್ತಾಯ್ತು, ಶಾಲೆ ಹೆಸರು ಹೇಗೆ ಗೊತ್ತುಂಟ? ಬಾಲಕೃಷ್ಣ ಅಂತ. ಇವ್ರನ್ನ ಜಾತಕ ಹೆಸರು ಅಕ್ಷಯ ಅಂತ. ಗೊತ್ತಾಯ್ತಾ? ನಾವು ನೋಡಿ ಆಧಾರ್ ಕಾರ್ಡ್ ಅಲ್ಲ ಸರ್, ಅಲ್ಲ ನಿಮಗೆ ಗೊಂದಲ ಅಲ್ಲಲ್ಲ ಸರ್, ನಾನು ಹೇಳ್ತೇನೆ ಯಾಕೆ ಗೊತ್ತುಂಟ? ಬಾಲಕೃಷ್ಣ ಇವ್ರದ್ದು ಆಧಾರ್ ಕಾರ್ಡು ಬಾಲಕೃಷ್ಣ ಇದೆ, ಬೇಕಾದ್ರೆ ಆಧಾರ್ ಕಾರ್ಡು ತೋರಿಸ್ಬೋದು, ಇಲ್ಲಿ ಉಂಟು ಅಲ್ಲ. ಬೇಕಾದ್ರೆ ಶಾಲೆ ಸರ್ಟಿಫಿಕೇಟ್ ಡಿಗ್ರಿ ಅವರಿಗೆ ಓದಿದ್ದಾನೆ, ಅದು ಸಹ ಇರೋದು ಬಾಲಕೃಷ್ಣ ಅಂತೇಳಿ. ಮತ್ತೆ ಏನು ಸರ್, AC ಕೋರ್ಟಲ್ಲಿ ಇವರದಲ್ಲ ಸರ್. AC ಕೋರ್ಟಿಗೆ ನಾನು AC ಅವರ ಹತ್ರ ನಾನು ಮಾತಾಡಿದ್ದೇನೆ ಸರ್. AC ಅವರ ಮಾತಾಡಿದ್ರೆ ನಾನು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ತಾನೆ ಅಂತ ಹೇಳಿದ್ರು. ಮೊನ್ನೆ ಮನೆಗಾರರು DC ಯಲ್ಲಿ ಅವರಿಗೇನು ಬೀಳ್ಕೊಡ್ಲಿಕ್ಕೆ ಇತ್ತು, ಅಲ್ಲೇ ಮನೆಗಾರರು ಇದ್ದರು, VA ಇದ್ದರು. ನಾನು ಇಮಿಡಿಯೇಟ್ಲಿ ನಾನು ಇದು ಮಾಡ್ತೇನೆ ಅಂತೇಳಿ ಮಾರನೇ ದಿವಸ ಸರ್ VA ಬಂದರು ಅಷ್ಟೇ, ಮತ್ತೆ ಏನಂತ ಹೇಳಿಲ್ಲ. ಅವ್ರು ಬರ್ತಾರೆ, ಅವ್ರು ಏನು ಹೇಳ್ತಾರೆ ಹೋದ್ರೆ VA ಸರ್. ನಾನು ಒಂದು ಹೇಳ್ತೇನೆ, VA ಆದರೂ ಒಂದು 2 ವರ್ಷ 3 ವರ್ಷ ಚೇಂಜ್ ಆಗುತ್ತೆ. ಉಗ್ರಾಣಿ ಅಂತ ಇದ್ದಾನೆ, ಅವ್ರ ಹೆಲ್ಪರ್ ಇದ್ದಾನೆ, ಅವ್ರ ಲೈಫ್ ಲಾಂಗು ಅವ್ರು ಸತ್ರು ಅವನ ಮಗ ಬರ್ತಾನೆ, ಅವ್ರ ಮಗದನ್ನು ಇವರಾದ್ರೂ 3 ವರ್ಷ. ಆದರೆ ಇವರಿಗೆ ಗೊತ್ತಲ್ಲ, ಒಂದು ಸರ್ಕಾರಕ್ಕೆ ಒಂದು ಅಧಿಕಾರಿಗಳಿಗೆ ಗೊತ್ತಾಗುದಿಲ್ಲ ಸರ್. ಅಂಥವ್ರೊಂದು ತೆಗೆದು ಬೇರೆ ಕಡೆಗೆ ಇಲ್ಲ ನಾವು ಸರ್, ಇವರಿಗೆ ಏನಂತ ಹೇಳಿ ಪಾಪ ಗೊತ್ತಿಲ್ಲ. ನಾನು ಮೊನ್ನೆ ಪ್ರೈವೇಟ್ ಅಳತೆ ಒಂದು ಸ್ಕೆಚ್ ಉಂಟು, ನಾನು ಪ್ರೈವೇಟ್ ಲೈಸೆನ್ಸ್ ಹೋಲ್ಡರನ್ನು ನಾನು ಕರ್ಕೊಂಡು ಹೋಗಿ ನಾನು ಅಳತೆ ಮಾಡ್ತಿದ್ದೆ, ಅದು ನನಗೆ ಗೊತ್ತು. ಇಲ್ಲದ್ರೆ ನಾನು ಸುಮ್ಮನೆ ಇಲ್ಲದ್ರೆ ಉಂಟಲ್ಲ, ಸುಳ್ಳು ಪ್ರೆಸ್ ಮೀಟಿಂಗ್ ಮಾಡಲಿಕ್ಕೆ ಬರುವುದಿಲ್ಲ, ಸುಮ್ಮನೆ ಆ ಸ್ಪಾಟಿಗೆ ಹೋಗೋದಿಲ್ಲ. ಗೊತ್ತಾಯ್ತಾ? ಒಂದು ಸ್ಕೆಚ್ ಉಂಟು, ಗೊತ್ತಾಯ್ತು. 46 ಸೆಂಟ್ ಅಂತೇಳಿ ಅವ್ರು ಹೇಳಿದ್ದಾರೆ. ಈಗ ಆ್ಯಪಲ್ಲಿ ನೋಡಿದರೆ ಇಮಿಡಿಯೇಟ್ಲಿ ಗೊತ್ತಾಗ್ತದೆ. ಗೊತ್ತಾಯ್ತು? ಈ ಸರ್ ನಂಬರ್ ಇಷ್ಟು ಸರ್ ನೋಡಿ. ಯಾವುದು ಸರ್? ಹೌದೌದು, ದೊಡ್ಡ ಮನೆ ಕಟ್ಟಿ. ಅವ್ರಿಗೆ ಬೇರೆ ಒಂದು 12 ಎಕರೆ ಜಾಗ ಇದೆ ಸರ್. ಒಬ್ಬ ಮಗ ಪೂರ್ಣದಲ್ಲಿ ಬಿಸಿನೆಸ್, ದೊಡ್ಡ ಹೋಟೆಲ್, ಬಾರ್ ಆ್ಯಂಡ್ ರೆಸ್ಟೋರೆಂಟು. ಪಾಪ ಇವರಿಗೇನುಂಟು ಅದು ನೋಡಿ ಸರ್. ನಾವು ಹೇಳೋದಲ್ಲ, ಆ ಶೋಚನೀಯ ವಿಷಯವನ್ನು ಅಲ್ಲಿ ನೋಡಿದರೆ ಮಾತ್ರ ಗೊತ್ತಾಗ್ತದೆ ಸರ್. ಆದರೂ ಒಂದು ಅಧಿಕಾರಿಗಳು ಬರುವುದಿಲ್ಲ ಅಂತೇಳಿ ನಾನು ಹೇಳೋದು. ಏನಾದರೂ ಮನೆ ತೆರಿಗೆ ಕಟ್ಟೋದಿದ್ರೆ ಇವರು ಬರ್ತಾರೆ, ಯಾರು ಪಂಚಾಯತಿಂದ ಬರ್ತಾರೆ, ಮನೆ ತೆರಿಗೆ ಕಟ್ಟಪ್ಪ ಅಂತ 250 ರೂಪಾಯಿಗೆ ಬರ್ತಾರೆ. ನಿನಗೆ ಯಾವುದೂ ಇಲ್ಲ, ಸೌಲಭ್ಯ ಇಲ್ಲ ಅಂತ ಹೇಳ್ತಾರೆ.
ಏನು ಹೇಳಿ ನೋಡಿ. ಹಾಗಾದ್ರೆ ಒಂದು ರಸ್ತೆ ಇಲ್ಲದ ಮೂಲ ಸೌಕರ್ಯ ಇಲ್ಲ ಅಂತೇಳಿ ಅದಕ್ಕೆ ಹೇಳಿ ನೋಡಿ. ಅವತ್ತು ಈಗ ಬೇಡ, ಈಗ ಅವ್ರ ಹತ್ರ ಬೋರ್ ಆಯಿತು, ನೀರೇ ಅವಸರ. ಅವತ್ತು ನಲ್ಲಿ ನೀರು ಇತ್ತು ಇವರಿಗೆ, ತಿಂಗಳು ₹100 ತಗೊಂಡಿದ್ರು, ಅವು ಬರದಿದ್ದರೆ ಕಟ್ ಮಾಡ್ತಿದ್ರು ಎಂತ ನೋಡಿ. ಆದರೂ ಅದೇ ದಾರಿ, ಯಾವುದನ್ನು ದಾರಿ ಇಂಪ್ರೂವ್ಮೆಂಟ್ ಇಲ್ಲ. ಏನು ಅದೇನಾದರೂ ಕೇಳ್ತಾರೆ, ನೀರು ಇಲ್ಲದ್ರೆ ಅವು ಸತ್ರು ಆಗ್ಬೋದು, ಬಡವಲ್ಲ ಸರ್, ಯಾರ ಹತ್ರ ಮಾತಾಡೋದು. ಒಂದು ನಾನೊಂದಿದ್ದೇನೆ, ಪಂಚಾಯತಿಲಿ ವಾರ್ಡ್ ಸಭೆ ಇರುವಾಗ ಇವರನ್ನೆಲ್ಲ ಬರಲಿಕ್ಕೆ ಹೇಳುವುದಿಲ್ಲ. ಯಾಕೆ ಇವರು ಹೇಳ್ತಾರೆ, ಅದೆಲ್ಲ ಹೇಳುವುದಂತೆ ಪಂಚಾಯತಿ ಅಧ್ಯಕ್ಷರು, ಇಲ್ಲೆಲ್ಲ ಮಾತಾಡೋದು, ಅದೆಲ್ಲ ಪ್ರೈವೇಟಾಗಿ ನಾವು ಮಾತಾಡುವ ಅಂತ. ಏನಂತ ಹೇಳಿ ಸರ್ ವಿಷಯ? ಅಲ್ಲ, ನಲ್ಲಿ ಈಗ ಬೇಡ ಸರ್. ಇವರೊಂದು ಬಾವಿ ತೆಗೆದಿದ್ದಾರೆ ಸರ್, ಸ್ವಲ್ಪ ಕುಡಿಲಿಕ್ಕೆ ಉಂಟು, ಮತ್ತೊಂದು ಬೋರ್ ತೆಗೆದಿದ್ದಾರೆ. ಬೋರ್ಗೆ ಈಗ ನೀರಿಲ್ಲ ಸರ್. ಈಗ ಒಂದು 500-600 ಅಡಿಕೆ ಮರ ಉಂಟು, ಈಗ ಅದಕ್ಕೆ ನೀರಿಲ್ಲ, ಅದು ಹೊತ್ತಿಕೊಂಡಿದೆ. ಅದನ್ನು ಡೀಪ್ ಮಾಡಲಿಕ್ಕೆ 200 ಮೀಟ್ರಲ್ಲಿ ಅದೇನೋ ತೆಗೆದದು, ಆಗ ನೀರಿತ್ತು. ಈಗ ಅದು ಹತ್ತಿರ ಒಂದು ಇನ್ನೂ ದೊಡ್ಡ ಬೋರ್ ತೆಗೆದ್ರು, ಅದಕ್ಕೆ ಇವರ ನೀರೆಲ್ಲ ಇದು ಡ್ರೈ ಆಗಿದೆ. ಈಗ ನೀರು ಕೃಷಿಗೆ ನೀರಿಲ್ಲ. ಈಗ ಒಂದು ಬೋರ್ ತೆಗೆಯುವಂತ ಅವರು ಹೇಳಿದ್ರು, ಜಸ್ಟ್ ನಿಮಗೆ ಒಂದು ರಸ್ತೆಗೆ ಬೇಕಾಗಿ ಮಾತ್ರ ಬಿಡಿ, ಮತ್ತೆ ಅದು ಬ್ಲಾಕ್ ಮಾಡಿ, ನಮಗೆ ನಡ್ಕೊಂಡು ಹೋಗ್ತೇವೆ, ತೊಂದರೆ ಇಲ್ಲ. ಯಾವುದಕ್ಕೂ ಕೊಡ್ತಿಲ್ಲ, ನೀವು ಕೃಷಿ ನೀವು ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಏನು ಸರ್, ಅವರು ಮತ್ತೆ ಬಂದು ಸರ್, ಇವರು 1970-71 ಇವರಿಗೆ ಅಜ್ಜನಿಗೆ ಆಗಿದೆ. ಏನು ಸರ್, ಗ್ಯಾಸ್ ಹಾಕಿತ್ತು ಸರ್. ಗ್ಯಾಸ್ ಹಾಕಿದ್ರೆ ಅಲ್ಲಿ ಹೋಗಿ ಪಾಯಿಂಟ್ ತೆಗೆಯೋದು ಎಷ್ಟು ಡಿಫರೆನ್ಸ್ ಸರ್. ಏನು ಮಾಡೋದು? ಈಗ ಒಂದು 5-6 ಲಕ್ಷ ರೂಪಾಯಿ ಇವರ ಸಾಲ ಉಂಟು ಸೊಸೈಟಿಯಿಂದ. ಏನು ಮಾಡ್ತಾರೆ? ಕಟ್ಟಲಿಕ್ಕೆ ಆಗೋದು, ಅಡಿಕೆ ಇಲ್ಲ ಇವರ ಹತ್ರ, ಕಳೆದ ವರ್ಷ ಒಣಗಿ ಹೋಗಿದೆ. ಏನು ಮಾಡೋದು ಸರ್? ಏನಂತ ಪರಿಸ್ಥಿತಿ ಏನಂತೇಳಿ ನೀವು ಪತ್ರಕರ್ತವರು ಹೇಳಿದ್ದಾರೆ, ನಾವು ಹೇಳ್ತೇವೆ ಉತ್ತರ ಸರ್. ಈಗಿನ ಕಾರಣದಲ್ಲಿ ಪೆನ್ ಪೇಪರ್ ಸುಖೆಲ್ಲ ಸರ್. ಪೆನ್ನಿನಾಗೆ ಉಂಟಲ್ಲ, ಪೆನ್ನಿನಾಗೆ ಗುಂಡಿ ಇದ್ದರೆ ಮಾತ್ರ, ಪಿಸ್ತೂಲ್ ಇದ್ದರೆ ಮಾತ್ರ ಆಗ್ತದೆ, ನಡೀತದೆ, ಇಲ್ಲದ್ರೆ ಆಗುದಿಲ್ಲ. ಅಲ್ಲ ಸರ್, ನಾನು ಎದುರೇ ಹೇಳ್ತೇನೆ ಸರ್, ಇಲ್ಲದ್ರೆ ನೋಡಿ ಇದು ಆಗುದಿಲ್ಲ ಕೆಲಸ. ನಾನು ಯಾಕೆ ಗೊತ್ತುಂಟು ಸರ್, ಈ ಮಾಲಿಂಗೇಶ್ವರ ಮಣ್ಣಲ್ಲಿ ನಾನು ನೋಡಿ ಸಂಘಟನೆ ಮಾಡಿದ್ದೇನೆ, ಅದು ಬದುಕುಳಿದ್ದೇನೆ. ಅದೇ ನಾನು ಹೇಳ್ತಾ ಇರುವುದೇ ಗೊತ್ತುಂಟ, ಅದೇ ಮಣ್ಣಿನಿಂದ ನಾನು ಹೋರಾಟ ಮಾಡ್ತೇನೆ, ಸ್ಟಾರ್ಟ್ ಮಾಡಿದ್ದೇನೆ. ಅದಕ್ಕೆ ನಾನು ಖಂಡಿತವಾಗಿ ಬಿಡುವುದಿಲ್ಲ ಸರ್. ಯಾಕೆ ಗೊತ್ತುಂಟು, ಇದು ಕೊಟ್ಟರೆ ನೋಡಿ, ನಾನು DC-ಗೆ ಕೊಟ್ಟಿದ್ದೆ, ಏನಂತೇಳಿ ಉತ್ತರೇ ಬರಲಿಲ್ಲ. ಏನು ಮಾಡ್ತಾರೆ? ಬಿಡ್ತಾರೆ ಅಷ್ಟೇ ಸರ್. ನಾನು 15 ದಿವಸದಲ್ಲಿ ಏನು ಇವರು ಮಾಡಿದ್ರೆ ನೋಡಿ, VAR ಬಂದರು, ಸ್ಪಾಟ್ ಬಂದರು. VAR ಹೇಳಿದ್ರು, ನಾವು ಇನ್ನು ಅಳತೆಗೆ ಕಲಿಸ್ತೇವೆ ಅಂತ. ಅಳತೆಗೆ ಕಲಿಸುವಾಗ ಆಯ್ತು, ಇಷ್ಟವರೆಗೆ ಏನಾಗಲಿಲ್ಲ. ಹಾಗೆ ನಿನ್ನೇನೋ ಅವರು ಮೇಡಮ್ ಏನೋ ಫೋನ್ ಮಾಡಿದ್ರು VAR. ನಾನು ಹೇಳಿದೆ, ನೀವು ಅಳತೆ ಬೇಡ, ಗಿಳತೆ ಬೇಡ, ನೀವು 15 ದಿವಸದೊಳಗೆ ಮಾಡೋದು, ನಿಮಗೆ 15 ದಿವಸದವರೆಗೆ ನಾನು ಕೊಡ್ತೇನೆ. 15 ದಿವಸ ಆಗಿದ್ರೆ ನಾನು ಡೈರೆಕ್ಟ್ ನನ್ನ ಮೆಂಬರ್ನವರು ಬಂದು ಕೆಲಸ ಮಾಡ್ತಾರೆ. ಅದರಲ್ಲಿ ಏನೇ ಒಂದು ವಿಘ್ನ ಬಂದರು, ತೊಂದರೆ ಬಂದರು, ಯಾವುದಾದ್ರೂ ನೀವೇ ಹೊಣೆಗಾರಿಕೆ ಅಂತ ಹೇಳಿದೆ. ಮತ್ತು ಅದರಲ್ಲಿ ಏನು ಮಾತಾಡೋದಿಲ್ಲ. ಇನ್ನು ಸರಿ ಕೋರ್ಟ್ ಆದರೆ ಇವರಿಂದ ಯೋಗ್ಯತೆ ಇಲ್ಲ ಸರ್, ಕೋರ್ಟ್ ಹೋಗ್ತಾರೆ. ಏನು ಅದೇ ಸರ್ವೆ ನಂಬರ್ಗೆ ಮತ್ತೊಬ್ಬನಿಗೆ ಸ್ವಲ್ಪ ಒಂದು 10 ನಿಂತು ಜಾಗ ಇದ್ದರು, ಆ ಸರ್ವೆಗೆ ಏನು ಜಡ್ಜರ್ ಇಲ್ಲಿ ಬಂದು ನೋಡ್ತಾರೆ, ಅವರು ಬರುವುದಿಲ್ಲ. ಹಾಗೆ ಮತ್ತು ಪೊಲೀಸರ ಹತ್ರ ಹೋಗಿ ಹೇಳ್ತಾರೆ, ಇದು ಕೋರ್ಟ್ ಉಂಟಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಏನಂತೇಳಿ ಮಾಡಬೇಕು ಹೇಳಿ? ಆಯ್ತು ಸರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.